ಕಾಪು ತಾಲೂಕಿನ ಯಲ್ಲೂರು ಗ್ರಾಮದಲ್ಲಿ ಕಾಪು ಪುರಸಭೆ ನಿರ್ಮಿಸುತ್ತಿರುವ ತ್ಯಾಜ್ಯ ಸಂಸ್ಕರಣಾ ಘಟಕದಿಂದ ಗಡಿಭಾಗದ ಪಾದಿಬೆಟ್ಟು ಗ್ರಾಮಸ್ಥರು ಆತಂಕ ಪಡುವ ಸ್ಥಿತಿ ನಿರ್ಮಾಣಗೊಂಡಿದೆ. ಆರಂಭದ ದಿನದಲ್ಲಿ ಈ ಘಟಕದ ಬಗ್ಗೆ ಪ್ರಸ್ತಾವನೆ ಬಂದಾಗ ಈ ಭಾಗದ ಜನ ಇದರ ಸಮಸ್ಯೆಯ ಬಗ್ಗೆ ಅರಿವಿತ್ತು ಏನೋ ವಿರೋಧಿಸಿದ್ರು. ಆ ಸಂದರ್ಭ ಜನಪ್ರತಿನಿಧಿಗಳೊಂದಿಗೆ ಅಧಿಕಾರಿ ವರ್ಗ ಸೇರಿ ಜನರ ಮನವೊಲಿಸಿ ಯಾವುದೇ ಕಿಂಚಿತ್ತೂ ಸಮಸ್ಯೆಯಾಗದಂತೆ ಈ ಘಟಕದ ನಿರ್ವಹಣೆ ಮಾಡುವ ಭರವಸೆ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಜನ ಮೌನವಾಗಿಯೇ ಒಪ್ಪಿಗೆ ಸೂಚಿಸಿದ್ರು. ಇದೀಗ ಘಟಕದ ಕಾಮಗಾರಿ ಪೂರ್ಣಗೊಳ್ಳುವ ಮೊದಲೇ ಸಹಸ್ರಾರು ಲೋಡು ದುರ್ನಾತ ತ್ಯಾಜ್ಯ ಯಲ್ಲೂರು ಪಾದಿಬೆಟ್ಟು ಗಡಿಭಾಗದಲ್ಲಿ ನಿರ್ಮಿಸಿದ ತ್ಯಾಜ್ಯ ಗುಂಡಿಯಲ್ಲಿ ಶೇಖರಣೆಗೊಂಡಿದೆ. ಆ ತ್ಯಾಜ್ಯಕ್ಕೆ ಮಳೆ ನೀರು ಬಿದ್ದು ಇಡೀ ಪ್ರದೇಶ ಗಬ್ಬಿದ್ದು ನಾರುತ್ತಿರುವುದಲ್ಲದೆ ಕೇವಲ ಒಂದೇ ವಾರದಲ್ಲಿ ಆ ದುರ್ನಾತ ಕಪ್ಪು ನೀರು ಸೊಳ್ಳೆ ಉತ್ಪಾದನಾ ಕೇಂದ್ರವಾಗಿ ಬದಲಾಗಿದ್ದು, ಈ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಗ್ರಾಮ ಪಂಚಾಯತ್ ಸದಸ್ಯ ಸಂದೇಶ್ ಶೆಟ್ಟಿ ಹಾಗೂ ಗ್ರಾಮಸ್ಥ ರಕ್ಷಿತ್ ಅವರು ಅವೈಜ್ಞಾನಿಕವೂ ಜನರ ಕಣ್ಣಿಗೆ ಮಣ್ಣೆರಚಲು ಎಂಬಂತೆ 2 ಗುಂಡಿಗಳನ್ನು ನಿರ್ಮಿಸಲಾಗಿದ್ದು, ಅದಕ್ಕೆ ತ್ಯಾಜ್ಯ ಗುಂಡಿಯ ದುರ್ನಾತ ನೀರು ಹರಿದು ಅಲ್ಲಿಂದ ನೇರ ಆ ಕಪ್ಪು ನೀರು ಕೃಷಿಕರ ಜೀವನಾಡಿ ಪಕ್ಕದಲ್ಲಿ ಹರಿಯುವ ತೊರೆಗೆ ಹೋಗಿ ಸೇರುತ್ತದೆ. ಆ ನೀರನ್ನ ರೈತರು ಕೃಷಿ ಚಟುವಟಿಕೆಗೆ ಉಪಯೋಗಿಸುವುದರಿಂದ ಚರ್ಮರೋಗ ಸಹಿತ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಒಂದು ಕಡೆಯಾದ್ರೆ, ಈ ದುರ್ನಾತ ನೀರು ಅಂತರ್ಜಲದೊಂದಿಗೆ ಸೇರಿ ಈ ಭಾಗದ ಜನ ಕುಡಿಯುವ ನೀರಿನ ಸಮಸ್ಯೆ ಎದುರಿಸುವ ಸಾಧ್ಯತೆ ಇದೆ. ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ನಮ್ಮ ವಿರೋಧವಲ್ಲ, ಆದರೆ ಇಲ್ಲಿನ ನಿರ್ವಹಣಾ ದೋಷ ಸಹಿತ ನಿರ್ಲಕ್ಷ್ಯ ನಮ್ಮ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಿ ಪೂರಕ ವ್ಯವಸ್ಥೆ ಕಲ್ಪಿಸದಿದ್ದಲ್ಲಿ ತಮ್ಮ ಉಳಿವಿಗಾಗಿ ಹೋರಾಟ ಅನಿವಾರ್ಯವಾದೀತು ಎಂಬುದಾಗಿ ಎಚ್ಚರಿಸಿದ್ದಾರೆ. ಒಳಪಟ್ಟಂತ ಈ ಕಾಪು ಪುರಸಭೆಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಮಾಡಿದ್ದಾರೆ. ಆ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ಆದರೆ ಇಲ್ಲಿನ ಕಾರ್ಯರೂಪವನ್ನು ಕಂಡಾಗ ನಮಗೆ ಸ್ವಲ್ಪ ಬೇಜಾರಾಗೋದು ಖಂಡಿತ. ಯಾಕಂದರೆ ಡೈರೆಕ್ಟ್ ಡಂಪಿಂಗ್ ಯಾರ್ಡಿಂದ ಇಲ್ಲಿಗೆ ಲೋಡು 300-500 ಲೋಡು ಇಲ್ಲಿ ಬಂದದ್ದನ್ನು ಅಲ್ಲಿ ಡಂಪಿಂಗ್ ಮಾಡಿದ್ದಾರೆ. ಡಂಪಿಂಗ್ ಮಾಡೋದಕ್ಕೆ ಮಳೆ ನೀರು ಬಿದ್ದು ಆ ಮಳೆ ನೀರಿನ ಬಿದ್ದ ನೀರು ಕೊಳಚೆ ಮುಖಾಂತರ ಇಲ್ಲಿ ಟಾಂಕಿಗೆ ಬಂದು ಸೇರ್ತಾ ಉಂಟು. ಇಲ್ಲಿ ಹಲವಾರು ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಉಂಟು. ಇಲ್ಲಿಂದ ನೀರು ಸೀದವಾಗಿ ನಮ್ಮ ಗದ್ದೆಗಳಿಗೆ ಹೋಗ್ತಾ ಉಂಟು. ಅಲ್ಲಿ ಗದ್ದೆಗಳಿಂದ ನಮ್ಮ ಕೃಷಿ ಮಾಡಲಿಕ್ಕೆ ತೊಂದರೆ ಆಗ್ತಾ ಉಂಟು. ಈ ತೋಡಿನ ಮುಖಾಂತರ ಹೋಗಿ ಪಡುಬಿದ್ರಿಯನ್ನು ಸೇರ್ತಾ ಉಂಟು. ಇಲ್ಲಿನ ನೆರೆಯವರಿಗೆಲ್ಲ ಇದರಿಂದ ಕೃಷಿ ಮಾಡಲಿಕ್ಕೆ ಮುಂದೆ ತೊಂದರೆ ಆಗಬಹುದು. ಇದರ ಬಗ್ಗೆ ಅಧಿಕಾರಿಗಳು ಬಂದು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ನಮ್ಮ ವಿನಂತಿ ಮಾಡ್ತೀವಿ. ಅವೈಜ್ಞಾನಿಕ ಮಲ್ದಿನ 2 ಟ್ಯಾಂಕಿಗೆ ಒಯ್ದಿನ ನೀರು ನೇರ ನಮ್ಮ ಕಲುಷಿತ ನೀರು ಸೀದಾ ನಮ್ಮ ತಾರದ ಮುಖಾಂತರ ತೋಡಿ ಒಂದೇ ಮುಖಾಂತರ ಸೀದಾ ಗುಲ್ಪಿದೇ ಬಿಡ್ತಾರೆ. ಈಗ ದಾಳ ವ್ಯವಸ್ಥೆ ಮಲ್ದಿದ್ದಾರೆ. ರಿಫೈನ್ ಮಲ್ಪುನ ದಾಳ ಒಂಜಿ ದಾಳ ವ್ಯವಸ್ಥೆ ಮಲ್ದಿದ್ದಾರೆ. ಸೀದಾ ಅವು ನೇರ ನಮ್ಮ ಎಂಕಲ್ಲ ಊರದ ತೋಡುಗೆ ಬೋಪುಂಡು. ತೋಟದ ಮುಖಾಂತರ ಅವು ಸೀದಾ ನಮ್ಮ ತಾರು ಬರ್ತದೆ. ಆ ಮುಖಾಂತರ ಪೂರ ಕೃಷಿ ಗದ್ದೆಗೆ ಪೂರ ಹೋದು ಎಂಕಲ್ಲಿ ಕೃಷಿ ಮಲ್ಪನ ಮುಂದಿನ ನೀರು ಕೃಷಿ ಮಲ್ಪನಲ್ಲಿ ನೆಟ್ಟು ಕೃಷಿ ಮಲ್ಪನ ಮಸ್ತ್ ಬಂಗಾಪುಡು. ಆ ಮುಖಾಂತರ ಕೃಷಿ ಈತ ತೋಡುಗೆ ಮೀನಿ ಒಂದೇ ಕಲುಷಿತ ನೀರು ಮೀನಿ ತೋಡು ಬತ್ತನ ತಾರು ಬತ್ತನ ತಾರದ ಮುಖಾಂತರ ಪೂರ ಇಡೀ ನಮ್ಮ ಇಟ್ಟದ ಪೂರ ಉಗ್ಗೆಲ್ಲು ಪೂರ ಅಂತರ್ಜಲ ಹಲಾದು ಬೋಪುಂಡು. ಆ ಮುಖಾಂತರ ನೆಟ್ಟು ಬೇತೆ ರೋಗ ಬರ್ತದೆ. ಜನಗಳಿಗೆ ಸಾಂಕ್ರಾಮಿಕ ರೋಗ ಬರ್ಪಿನ ಫುಲ್ ಪೂರ ಚಾನ್ಸಸ್ ಉಂಟು. ಸೊ ದಾಲ ಅವಘಡ ಆಗೋದು ಮುಂಚಿನ ರೋಗ ಬರಡು ದುಂಬು ನಿಕ್ಕ ಸಂಬಂಧಪಟ್ಟಿನ ಅಧಿಕಾರಿಗಳು ಬರ್ತದೆ. ನೇತು ಕುಲಂಕಿಷವಾದ ತನಿಖೆ ಮಲ್ಪಡು ಬಂದು ಎಂಕಲ್ಗೆ ಏನೊಂದಿಲ್ಲ ಬೊಕ್ಕ ಇಜ್ಜಿನ ಎಂಕುಲು ಊರ್ದಗಳು ಪೂರ ಸೇರಿದೆ ನೆತ್ತ ಬಗ್ಗೆ ಒಂಜಿ ಉಗ್ರ ಹೋರಾಟದ ಎಂಕುಲ ಒಂದು ಸೂಚನೆ ಎಂಕುಲು ಕೊರೋದಿಲ್ಲ. ಎಂಕುಲು ಯಾರನ್ನ ಡಂಪಿಂಗ್ ಎಂಕುಲು ಸ್ಯಾಗ್ರಿಗೇಷನ್ ಘಟಕದ ವಿರುದ್ಧ ಕಸ ವಿಲೇಮಾರಿ ಆವೋಡು ಆಂಡ ಒಂದೇನು ಅವೈಜ್ಞಾನಿಕವಾದ ಡಂಪ್ ಮಲ್ತದೆ. ನೆಟ್ಟು ಸಮಸ್ಯೆ ಉತ್ಪತ್ತಿ ಆದ 4 ಜನಕ್ಕೆ ರೋಗ ಬರ್ತದೆ. ಎಲ್ಲ ಊರ್ದ ನೀರಿದ ಸಮಸ್ಯೆ ಕೃಷಿಕರ ಸಮಸ್ಯೆ ಅಂಡ್ ಎಂಕುಲು ಮನ್ಪಂದೆ ಕುಳ್ಳು ಜಮನ್ಪಿನ ಒಂಜಿ ಎಂಕುಲು ಒಂಜಿ ಸಂದೇಶವನ್ನು ಕಾಪು ಪುರಸಭೆಗೆ ರವಾನೆ ಮಲ್ತೊಂದು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರೆ.